ಯೂತ್ ಬಂಟ್ಸ್ ಮಂಗಳೂರು ಅಸೋಸಿಯೇಷನ್ ನೇತೃತ್ವದಲ್ಲಿ ಫೆಬ್ರವರಿ 7, 8 ಮತ್ತು 9ರಂದು ಅಡ್ಯಾರ್ನ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಬಂಟ್ಸ್ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯ ಪಂದ್ಯಾಟಗಳು ನಡೆಯಲಿದೆ ಎಂದು ಹಿಂದೂ ಮದ್ದೂರ್ ಸಭಾ ರಾಜ್ಯಾಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಟ್ಸ್ ಪ್ರೀಮಿಯರ್ ಲೀಗ್ ಪಂದ್ಯಾಟಗಳನ್ನು ಯುವ ಸಂಘಟಕರಾದ ಸಚಿನ್ ರಾಜ್ ರೈ ಹಾಗೂ ಯುವ ಉದ್ಯಮಿ ಪ್ರಸಾದ್ ಶೆಟ್ಟಿ ಆಯೋಜಿಸುತ್ತಿದ್ದು, ಪಂದ್ಯಾಟದಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಲಿದೆ ಎಂದರು. ನಮ್ಮ ಬಂಟ್ಸ್ ಯೂತಿನ ಸಚಿನ್ ರಾಯ್ ಹಾಗೆಯೇ ಪ್ರಸಾದ್ ಶೆಟ್ಟಿ ಇವರಿಬ್ಬರು ಯುವ ಬಂಟ್ಸನ್ನು ಯೂತನ್ನು ಸೇರಿಸಿಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಲಿದ್ದಾರೆ. ಇದು ಸಾಧಾರಣ ಒಂದು ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು. ಎಲ್ಲ ಬಂಟ್ಸ್ನವರನ್ನು ಸೇರಿಸಿಕೊಂಡು ಮಾಡತಕ್ಕಂಥ ಇದೊಂದು ಕ್ರಿಕೆಟ್ ಟೂರ್ನಮೆಂಟ್. ಇದರಲ್ಲಿ ಎಲ್ಲ ಫಿಲ್ಮ್ ಆ್ಯಕ್ಟರ್ಸ್ ಬರ್ತಾರೆ, ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಈ ಸಮಾರಂಭದಲ್ಲಿ ಸೇರಿಕೊಳ್ಳಲಿದ್ದಾರೆ. ಪಂದ್ಯಾಟದ ಸಂಘಟಕ ಸಚಿನ್ ರಾಜ್ ರೈ ಮಾತನಾಡಿ, ಈ ಪಂದ್ಯಾಟವು ಹಗಲು ರಾತ್ರಿ ನಡೆಯಲಿದ್ದು ಫೆಬ್ರವರಿ 7ರಂದು ಬೆಳಿಗ್ಗೆ 8:30ಕ್ಕೆ ಪ್ರಾರಂಭವಾಗಲಿದೆ. ಪಂದ್ಯಾಟ ಆರಂಭಕ್ಕೂ ಮುನ್ನ ತಂಡಗಳ ಮಾಲೀಕರು, ಅತಿಥಿಗಳು ಹಾಗೂ ಸಂಘಟಕರ ನಡುವೆ ಪ್ರದರ್ಶನ ಪಂದ್ಯಾಟ ನಡೆಯಲಿದೆ. ಜೊತೆಗೆ ತುಳುನಾಡಿನ ವಿಶಿಷ್ಟ ಆಹಾರ ಸಂಸ್ಕೃತಿಯನ್ನು ಬಿಂಬಿಸುವ ಆಹಾರ ಮೇಳ ಮತ್ತು ಜಲಕ್ರೀಡೆ ಕೂಡ ನಡೆಯಲಿದೆ ಎಂದರು. ಸೊ ಟೀಮ್ ಎಂಚೊಂಡು ಪಂಡ 10 ಟೀಮ್ ಉಂಡು. ಒಂಜಿ ಟೀಮ್ ತುಳುನಾಡ್ ಟೈಗರ್ಸ್ ಬಂದು ಐತ ಟೀಮ್ ಓನರ್ಸ್ ರಕ್ಷಿತ್ ಶೆಟ್ಟಿ ಅಂಚನೆ ಅಜಯ್ ಶೆಟ್ಟಿ ಅಂಚನೆ AJ ರಾಯಲ್ಸ್ ನಮ್ಮ AJದ ಪ್ರಶಾಂತ್ ಶೆಟ್ಟರ್ನ ಟೀಮ್ ಅವು ಅಂಚನೆ ಅಡ್ಯಾರ್ ರಾಯಲ್ ಕಿಂಗ್ಸ್ ನಮ್ಮ ಅಡ್ಯಾರ್ ಗಾರ್ಡನ್ದ ದನಿಯಾಯನ ಅಂಚಿನ ಕಿಶನ್ ಶೆಟ್ಟರ್ನ ಟೀಮ್ ಅವು ಅಂಚನೆ ವಿಕ್ರಮ ವಾರಿಯರ್ಸ್ ನಮ್ಮ ಪೋಸ್ಟ್ ಕಾರ್ಡ್ ಒಂದು ಪ್ರೆಸ್ ಮೀಡಿಯಾ ಕೇಂದು ಪೋಡ ಐತ ಮಹೇಶ್ ವಿಕ್ರಮ್ ಹೆಗಡೆ ಅಂಚನೆ ರಾಯಲ್ ಬಂಡ್ ಸುರತ್ಕಲ್ ಈ ತಂಡದ ಓನರ್ ಏರ್ಪಂಡ ಆರ್ನವ ಬಿಲ್ಡರ್ಸ್ ಬಂದು ಕೇಂದುಪರ್ ಮುಲ್ಪ ಪ್ರಸಿದ್ಧದ ಬಾರಿ ಬಿಲ್ಡಿಂಗ್ಸ್ ಪುರುಂಡ ಆರ್ನ ಟೀಮ್ ಅಂಚನೆ ಲೆಜೆಂಡ್ ಬಂಡ್ಸ್ ನಮ್ಮ ಯುವ ನಾಯಕರಾನ ಅಂಚಿನ ಮಿಥುನ್ ರೈ ಅಂಚನೆ ಪ್ರವೀಣ್ ಚಂದ್ರ ಆಳ್ವ ಅಂಚನೆ ನಿತಿನ್ ಶೆಟ್ಟರ್ ಸೇರಿದ ಓನರ್ಶಿಪ್ ಉಡುಪುನಂಚಿನ ಟೀಮ್ ಅಂಚನೆ ಮೇಲಾಂಟ ಮ್ಯಾವ್ರಿಕ್ಸ್ ಒಂದು ನಮ್ಮ ಹರ್ಷ ಮೇಲಾಂಟ ಅಂಚನೆ ಆಶೀಶ್ ಶೆಟ್ಟಿ ಅಂಚನೆ ಧೀರಜ್ ಶೆಟ್ಟರ್ನ ಓನರ್ಶಿಪ್ ಇಡಿಪುನ ಟೀಮ್ ಅಂಚನೆ ಲೋಟಸ್ ಸೂಪರ್ ಕಿಂಗ್ಸ್ ನೆತ್ತ ಧನಿಕಲಯನ್ ಅಂಚಿನ ಲೋಟಸ್ ದ ಸಂಪತ್ ಶೆಟ್ಟರ್ ಅಂಚನೆ ಧನ್ರಾಜ್ ಶೆಟ್ಟಿ ಅಂಚನೆ ರಾಯಲ್ ಸುರಗಿರಿ ಬಂಡ್ಸ್ ಪ್ರಸಿದ್ಧ ವಕೀಲರಾಯನ ಅಂಚಿನ ರವೀಂದ್ರನಾಥ್ ರೈ ಸಂತೋಷ್ ಶೆಟ್ಟಿ ಅಂಚನೆ ಬಿಪಿನ್ ರೈ ಕರಾವಳಿ ಚಾಲೆಂಜರ್ಸ್ ಬಂದು 10ನೇ ಟೀಮ್ ಐತ ದನಿ ಆಯ್ನ ಅಂಚಿನ ಗಿರೀಶ್ ಶೆಟ್ಟಿ ಶ್ರೀಶಾಲ್ ಅಲ್ವಾ ಮೊಕುಲ್ ಬ್ಯಾಂಗ್ಳೂರು ವ್ಯಾಸ ಮಲ್ತೊಂದುಲ್ಲೇರು. ಸೊ ಈ ತಂಡದ ಈ ಟೂರ್ನಮೆಂಟ್ ವಿವರ ಕೊರಡು ದಾಂಡ ಒಂದು 8 ಟೂರ್ನಮೆಂಟ್ ಫ್ಲಡ್ ಲೈಟ್ ಟೂರ್ನಮೆಂಟ್. ಸೊ LNG 7 ತಾರೀಕಿಗೆ ಮ್ಯಾಚ್ ಕಾಂಡೆ ನಮ್ಮ ಹೆಣ್ಮರೆಗೆ ಸುರುಮಲ್ ತಂದುಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಂಟರ ಮಾತೃ ಸಂಘ ಮಂಗಳೂರಿನ ಅಧ್ಯಕ್ಷ ರವಿರಾಜ್ ಶೆಟ್ಟಿ, ಇಂಟರ್ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ದೇವಿಚರಣ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ರಾಜಗೋಪಾಲ್ ರೈ ಹಾಗೂ ಬಂಟರ ಸಂಘ ಕಾವೂರಿನ ಅಧ್ಯಕ್ಷ ಆನಂದ ಶೆಟ್ಟಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.